ಪೇರಳೆ ಹಣ್ಣು ತಿನ್ನುವುದರಿಂದ ನಮ್ಮ ಆರೋಗ್ಯಕ್ಕೆ ಏನಾಗುತ್ತೆ ಗೊತ್ತಾ? ನಮ್ಮ ಆರೋಗ್ಯದ ಸಂರಕ್ಷಣೆ ನಮ್ಮ ಕೈಯಲ್ಲೇ ಇದೆ. ಇದು ಇಡೀ ಪ್ರಪಂಚವೇ ನಂಬುವಂತಹ ಸತ್ಯ. ಬಹಳಷ್ಟು ಕಾಯಿಲೆಗಳನ್ನು ನಮ್ಮ ಆಹಾರದ ನಿಯಂತ್ರಣದಿಂದಲೇ ಕಡಿಮೆ ಮಾಡಬಹುದಾಗಿದೆ ಎಂದು ವೈದ್ಯರು ಕೂಡ ಸಲಹೆ ನೀಡುತ್ತಾರೆ. ನಮ್ಮ ಸುತ್ತಮುತ್ತ ಸಿಗುವ ತರಕಾರಿ ಹಣ್ಣುಗಳು ನಮ್ಮ ಆರೋಗ್ಯವನ್ನು ಕಾಪಾಡಲು ಸಹಕಾರಿಯಾಗುತ್ತದೆ. ಇಂದು ನಾವು ಪೇರಳೆ ಹಣ್ಣು ಸೇವನೆಯಿಂದ ನಮ್ಮ ಆರೋಗ್ಯಕ್ಕೆ ಏನೇನು ಲಾಭವಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಲು ಮರೆಯಬೇಡಿ. ಆರೋಗ್ಯದ ಕಣಜ ಎನಿಸಿಕೊಂಡಿರುವ ಪೇರಳೆ ಹಣ್ಣಿನ ಸೇವನೆಯಿಂದ ನಮಗೆ ಹಲವು ಲಾಭಗಳಿವೆ. ಬೇರೆ ಹಣ್ಣುಗಳಿಗಿಂತ ಈ ಹಣ್ಣಿನಲ್ಲಿ ವಿಟಮಿನ್ ಸಿ ಹೆಚ್ಚಿನ ಪ್ರಮಾಣದಲ್ಲಿದೆ. ಆದ್ದರಿಂದ ಈ ಹಣ್ಣಿನ ಸೇವನೆ ಮಾಡಿದರೆ ನಮಗೆ ಕ್ಯಾನ್ಸರ್ ಬರದಂತೆ ತಡೆಗಟ್ಟಲು ಸಹಕಾರಿಯಾಗುತ್ತದೆ. ಅಲ್ಲದೆ ಇದನ್ನು ನಿಯಮಿತವಾಗಿ ಸೇವಿಸುವುದರಿಂದ ನಮಗೆ ಹೆಚ್ಚು ಮೊಡವೆಗಳಾಗುವುದಿಲ್ಲ. ನಮ್ಮ ತ್ವಚೆಯೂ ಕೂಡ ಉತ್ತಮವಾಗಿರುತ್ತದೆ. ಅಲ್ಲದೆ ಹೃದಯ ಸಮಸ್ಯೆ ಇದ್ದವರು ಕೂಡ ಈ ಪೇರಳೆ ಹಣ್ಣನ್ನು ಹೆಚ್ಚಾಗಿ ಸೇವಿಸಬೇಕು. ಪೇರಳೆ ಸೇವನೆಯಿಂದ ಹೃದಯ ಸಮಸ್ಯೆ ಬರದಂತೆ ತಡೆಗಟ್ಟಬಹುದು. ಪೇರಳೆ ಹಣ್ಣು ದೇಹದಲ್ಲಿರುವ ಸೋಡಿಯಂ ಲೆವೆಲ್ ಅನ್ನು ಕಡಿಮೆ ಮಾಡುವ ಕಾರಣಕ್ಕೆ ಇದು ಬ್ಲಡ್ ಪ್ರೆಷರ್ ಇರುವ ರೋಗಿಗಳಿಗೆ ತುಂಬಾ ಉತ್ತಮ. ಇದರ ಸೇವನೆಯಿಂದ ದೇಹದಲ್ಲಿ ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ ಲೆವೆಲ್ ಹೆಚ್ಚುತ್ತದೆ. ಈ ಕಾರಣಕ್ಕೆ ಬ್ಲಡ್ ಪ್ರೆಷರ್ ಇರುವವರು ಪೇರಳೆ ಹಣ್ಣನ್ನು ನಿಯಮಿತವಾಗಿ ಸೇವಿಸಿ. ಕೊಲೆಸ್ಟ್ರಾಲ್ ಪ್ರಮಾಣ ಹೆಚ್ಚಾಗಿದ್ದಲ್ಲಿ ಪೇರಳೆ ಹಣ್ಣನ್ನು ಸೇವಿಸಬಹುದು. ಅದಲ್ಲದೆ ನಿಮ್ಮ ದೇಹದ ತೂಕ ಕೂಡ ಇಳಿಸುವಲ್ಲಿ ಇದು ಸಹಕಾರಿಯಾಗಿದೆ. ಅಜೀರ್ಣ ಸಮಸ್ಯೆ ಇದ್ದವರು ಕೂಡ ಪೇರಳೆ ಹಣ್ಣು ಸೇವನೆ ಮಾಡಬಹುದು. ಇದು ಜೀರ್ಣಕ್ರಿಯೆ ಸಮಸ್ಯೆಯಿಂದ ಮುಕ್ತಿ ಕೊಡುತ್ತದೆ. ತಾಯಿಯಾಗಲು ಸಿದ್ಧವಿದ್ದವರು ಪ್ರತಿದಿನ ಪೇರಳೆ ಹಣ್ಣನ್ನು ಸೇವಿಸಿದರೆ ತುಂಬ ಉತ್ತಮ. ಇಷ್ಟೇ ಅಲ್ಲದೆ ಗರ್ಭಿಣಿಯರು ಪೇರಳೆ ಹಣ್ಣು ತಿಂದರೆ ಉತ್ತಮ. ವಾರದಲ್ಲಿ 2 ಪೇರಳೆ ಹಣ್ಣು ತಿಂದರೂ ಸಾಕು. ಆಪಲ್ ಅನ್ನು ತಿನ್ನಲು ಸಾಧ್ಯವಾಗದಿದ್ದಲ್ಲಿ ಪೇರಳೆ ಹಣ್ಣನ್ನು ಸೇವಿಸಬಹುದು. ನಿಮಗೆ ಹಳೆಯ ತಲೆನೋವಿದ್ದಲ್ಲಿ, ಕೂದಲು ಉದುರುವ ಸಮಸ್ಯೆ ಇದ್ದಲ್ಲಿ ಪೇರಳೆ ಹಣ್ಣಿನ ಸೇವನೆ ಮಾಡಿ. ಇದರಿಂದ ತಲೆನೋವು ವಾಸಿಯಾಗುವುದಲ್ಲದೆ ತಲೆ ಕೂದಲು ಉದುರುವುದು ನಿಲ್ಲುತ್ತದೆ. ಇನ್ನು ನಿಮಗೆ ಪೇರಳೆ ಹಣ್ಣು ತಿಂದರೆ ಎಲರ್ಜಿ ಎಂದಾದಲ್ಲಿ ಈ ಬಗ್ಗೆ ವೈದ್ಯರ ಬಳಿ ವಿಚಾರಿಸಿ ನಂತರ ಪೇರಳೆ ಹಣ್ಣು ಸೇವಿಸುವುದು ಉತ್ತಮ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.